ನನ್ನ ಪಾದಾರವಿಂದ ಅಂತ ಹೇಳಿದ್ರು ನಿಮಗೆ. ಪಾದಾರವಿಂದ ದೇವರಿಗೆ ಮಾತ್ರ. ಪಾದಾರವಿಂದ ಹೇಳಿ ದೇವರ ಮುಖ ಕಮಲ, ಕಣ್ಣು ಕಮಲ, ಹೃದಯ ಕಮಲ, ನಾಭಿ ಕಮಲ, ಪಾದ ಕಮಲ, ಎಲ್ಲ ಕಮಲ ಅವನಂತೆ. ಅವನ ಜೊತೆಗಿರುವುದು ಕಮಲೆ. ಮುಂದಿನ ವರ್ಷದಿಂದ ಅದೇ ಆಗಲಿ. ಎಂತದ್ದು ಕಮಲವೇ? ಇನ್ನು ಕಮಲದ ನೆನಪು ಮಾಡಿದಾಗ ಅದಕ್ಕೆ ಕಮಲ ನೇತ್ರ ನೆನಪಾಗಿದ್ದಾರೆ. ಹೌದು, ನಮಗೆ ಗೊತ್ತಿರಲಿಲ್ಲ. ನೀವು ಮೂರ್ತಿ ನೀವು ಹೇಳಿದಾದ್ಮೇಲೆ ಕಮಲದ ಪ್ರಭಾವ ಇಷ್ಟೆಲ್ಲ ಉಂಟು ಅಂತೇಳಿ ಗೊತ್ತಾಗತ್ತು. ಎಲ್ಲ ಕಮಲ ಅವನಂತೆ ಇರುವುದಾ? ನೀನು ಅದನ್ನು ನನಗೆ ಹೋಲಿಸ್ತಾ ಇದ್ದೀನಿ. ಅದನ್ನು ಪಾದ ಅರವಿಂದ. ಹೌದು, ಅವರು ದೇವರಾದ್ರೆ ನಿನ್ನ ಶ್ರದ್ಧೆಗೆ ನಮಗೆ ನೀವು ದೇವರು ಬಿಟ್ಟರೆ ಬೇರೆ ಯಾರಿಲ್ಲ. ನೀವೆಲ್ಲ ಸೋಮವಾರ ಆಗಬಾರ್ದು ಹೇಳಿದಾಗ ಹುಟ್ಟೇನೋ ವಿಧಿ ನಿರ್ಣಯಿಸಲ್ಪಡ್ತದೆ. ಕೆಲವರು ಸೋಮವಾರ ಹುಟ್ಟಿದ್ರೆ ಕೆಲವರು ಮಂಗಳವಾರ ಹುಟ್ಟುತ್ತಾರೆ, ಕೆಲವರು ಬುಧವಾರ ಹುಟ್ಟುತ್ತಾರೆ. ಅದಲ್ಲದೆ ಹುಟ್ಟಿದಲ್ಲ ಸೋಮವಾರ ಆಗಬಾರ್ದು ಅಂತ ಹೇಳ್ತೀನಿ. ನೀವು ತುಳಿಯುಂಟಬೇಕು ಅಂತ ಹೇಳಿದ್ರಲ್ಲ. ಯಾರು ಸೋಮಾರಿಗಳಾಗುವುದಲ್ಲ. ಆಲಸಿಯಾದವನ ತಲೆಯವರು ಕಲಿಪುರುಷರೆಂಬ ಜೇಡಲು ಬಲೆಯ ಕಟ್ಟುವ. ಹಾಗಾಗಿ ಎಲ್ಲರೂ ಪರಿಶ್ರಮಗಳು ಸಾಧಕರಾಗಬೇಕು, ದುಡಿಯಬೇಕು, ದುಡಿದದನ್ನು ಉಡಬೇಕು. ನೀವೇಳಿ ಕೃಷಿತೋ ಜಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಸುಭಿಕ್ಷಂ ಅಂತ ಹೇಳಿದ್ರಲ್ಲ. ನಿಮ್ಮಂತವರಿಗೆ ಪಾಠ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಕೃಷಿ ಮಾಡಿದ ಒಬ್ಬರಿಗೆ ದುರ್ಭಿಕ್ಷೆಯ? ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ. ನಾಸ್ತಿಯ ನನಗೆ ಜಾಸ್ತಿ ದುರ್ಭಿಕ್ಷ ಅಕ್ಕಿ ಮಾಡಿದ್ದಾರೆ. ಹೌದು, ಪರಿಮಳ ಜಾಸ್ತಿ. ಮೊನ್ನೆ ಎಲ್ರಿಗೂ ಒಂದೊಂದು ಸೇರ್ಕೊಟ್ಟಿದ್ದೆ. ಹೌದಪ್ಪ, ಅದಾಗೆ ನಮ್ಮ ಕ್ರಮ ಹಾಗೆ. ನಾವು ಮಾಡಿದ್ರೆ ನಾವು ತಿನ್ನು ಗುಂಪಲ್ಲ, ಕೆಲವರಿಗೆ ಕೊಟ್ಟು ತಿನ್ನು ಒಂದು ಗುಣ. ಹೌದ್ರೆ ಅದನ್ನು ತಗೊಂಡೋಗಿ ಪಾಯಸ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹೆಂಟಿಗೆ ಪುಸೋತಿಲ್ಲ, ಅದು ಹಾಗೆ ಉಂಟು. ಒಂದು ವರ್ಷ ಮಾಡಿ ನಿನ್ನ ಅತ್ತೆ ಹತ್ತೋದಲ್ಲ ನಿನಗೆ. ಮತ್ತೆ ಪಾಯಸ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಅತ್ತೆ ಹತ್ತೋದು. ಹೋದವರು ಹೋದಲ್ಲ. ಇವತ್ತಿಗೆ 3ನೇ ದಿವಸ. 13 ದಿವಸಕ್ಕಾದ್ರೂ ಪಾಯಸ ಮಾಡಿ ಆಯ್ತು. ಅದು ನೀವೆಲ್ಲರೂ ಕೃಷಿ ಮಾಡಿ ನೀವು ಬದುಕಬೇಕು ಅಂತ. ಕೃಷಿ ಮಾಡಿದ ಭೂಮಿಗೆ ದುರ್ಭಿಕ್ಷ ಇಲ್ಲ, ಜಪ ಮಾಡಿದವನಿಗೆ ಪಾತಕ ಇಲ್ಲ, ಮೌನವಾಗಿರುವವನಿಗೆ ಕಲಹ ಇಲ್ಲ ಅಂತ ರಾಯರೇ, ಈ ಸಲ ನಾವು ರಾಯರೇ ಒಳ್ಳೆ ಕೃಷಿ ಮಾಡಿದೆವು ರಾಯರೇ. ಕೃಷಿ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಅದೇ ಬೀಜ ಬಿತ್ತಿದೆವು, ಭತ್ತ ಬಿತ್ತಿದೆವು ರಾಯರೇ. ಎಲ್ಲೆಲ್ಲಿ ನೋಡಿದ್ರೆ ಆ ಭತ್ತ ತುಂಬಾ ಕಪ್ಪೆಗಳು. ಕಪ್ಪೆ ಬಂದ್ರೆ ಏನಾಗ್ತದೆ? ಕಪ್ಪೆ ಬಂದ್ರೆ ನೀರೊಳ್ಳೆ ಬಂದ್ರೆ ಜನಗಳೆಲ್ಲ ಹತ್ತಿತ್ತು. ಅಲ್ಲ, ನೀರೊಳ್ಳೆಗೂ ಹೆದರ್ಬೇಕು, ಸರ್ಪಕ್ಕಾದ್ರೆ ಹೆದರ್ಬೇಕು. ಹೌದು, ನೀರೊಳ್ಳೆಗೂ ಹೆದರ್ಬೇಕಾದ್ರೆ. ಆದ್ರೆ ಅವಸರದಲ್ಲಿ ಬರುವಾಗ ಸರ್ಪ ಯಾವುದು ನೀರೊಳ್ಳೆ ಅಂತ ಗೊತ್ತಾಗ ಜನಗಳು ಚೆಲ್ಲಾಡಿ ಯಾವುದು. ನೀನು ದೊಣ್ಣೆ ಹಿಡ್ಕೊಂಡು ಅದು ಅದಕ್ಕಾಗಿ ನಮ್ಗೆ ಯಾವುದೇ ಖಾತ್ರಿ ಆಯ್ತು ಮಾಡಿ. ಹೌದ್ರೆ ಅಲ್ಲ, ಖಾತ್ರಿ ಆಗದಿದ್ರು ನಾನು ಅದಕ್ಕೆ ಹೆದರುವುದೇ ಇಲ್ಲ. ಹಾಗಾಗಿ ಎಲ್ಲ ಭತ್ತದ ಬೆಳೆಯೂ ನಾಶವಾಗಿದೆ. ಈ ಕಡೆಯಿಂದ ಪ್ರಾಣಿಗಳೆಲ್ಲ ಬಂದು ಇದ್ದ ಉಪದ್ರ ಮಾಡಿ ನಮಗೆ ಬದುಕಿ ಎಲ್ಲ ಹುಲಿ ಬಂದಿದೆ, ಕರಡಿ ಬಂದಿದೆ, ಸಿಂಹ ಬಂದಿದೆ, ಸೀಳ್ನಾಯಿ ಬಂದಿದೆ. ಇದೆಲ್ಲ ಬಂದು ರಾಯರೇ ಇದ್ದ ನಮ್ಮ ಮನೆಯಲ್ಲಿದ್ದಂತ ನಾಯಿ ಬೆಕ್ಕುಗಳನ್ನೆಲ್ಲ ಹಿಡಿದು ನರಿಗಳು ಬಂದು, ಆಮೇಲೆ ಹುಲಿ ಬಂದು, ಕರಡಿ ಬಂದು. ನಾವು ಮನೆಯಲ್ಲಿದ್ದಾಗ ನಮ್ಮ ಮನೆ ನೋಡುವ ಕಾವಲ್ಗಾರರು ಅಂತ ಅದೇ ಅಲ್ವ ರಾಯರೇ? ಅದರಲ್ಲಿ ಯಾರು ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ನಾಯಿ ಕ್ಷೇಮವಾಗಿ ಇರ್ಬೇಕಂದ್ರೆ ಯಾರೋ ನಮ್ಮ ಕುಟುಂಬದ ಹಿರಿಯರು ನಾಯಿಯಾಗಿ ಹುಟ್ಟಿದ್ದರಿಂದಲೇ ಆ ಮನೆಯನ್ನು ಕಾಯುತ್ತಾ ಇರುವುದು ಯಾರು ಹೇಳಿದ್ರೆ ನಾಯಿಯಾಗಿ ಹುಟ್ಟಿದ ಬೇಕಾಗಿ ಹುಟ್ಟುವಾಗಿತ್ತಲ್ಲ, ಅದಕ್ಕೆ ನಾಯಿಯಾಗಿ ಹುಟ್ಟಿದ್ದು. ಅಂದ್ರೆ ಅಷ್ಟು ನಾವು ಜಾಗ್ರತೆ ಸಾಕಿ ಅನ್ನ ಕೊಡುದ್ರ ಅಂತ ಹೇಳಿದ್ರೆ. ಹೌದ್ರೆ ಹಾಗಾಗಿ ಇದ್ದ ನಾಯಿಗಳನ್ನು, ಬೆಕ್ಕುಗಳು, ಇದ್ದ ಕೋಳಿಯನ್ನೆಲ್ಲ ಹಿಡ್ಕೊಂಡು ಹೋಗಿ ರಾಯರೇ ಆ ಕಡೆಯಿಂದ ಕೃಷಿ ಮಾಡ್ಲಿಕ್ಕೂ ಅಲ್ಲ, ಈಚೆಯಿಂದ ದನ ಸಾಕ್ಲಿಕ್ಕೂ ಅಲ್ಲ, ಉಪದ್ರಾಗಿ ನಮಗೆ ಬದುಕೇ ಬೇಡ ಅಂತಾಗಿದೆ ರಾಯರೇ. ನಮ್ಮನ್ನು ಕಾಪಾಡಬೇಕು. ಹಾಗಾಗಿ ನಾವು ಸದ್ಯಕ್ಕೆ